ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ನಿಕ್ಲೆ ಮಾತರೆಂಡ ಅನ್ನಪೂರ್ಣ ಕಿಚನಿಗೆ ಮೂಗಡೆ ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ಬೊಂಡಾಸ್ ಆಜಾವುಗ ಐಕ ಮುಲ್ಪತುಲೆ 1 kg ಬೊಂಡಾಸ್ ಎತ್ತುನೆ ಒಂದೇನು ಫಸ್ಟ್ ನಮ್ಮ ಕ್ಲೀನ್ ಮಲ್ಪಡು. ಇಲ್ಲಿ ನೋಡಿ ನಾವು ಬೊಂಡಾಸ್ ಮೀನಿನ ಸುಕ್ಕ ಮಾಡುವ. ಅದಕ್ಕೆ ನಾನಿಲ್ಲಿ 1 kg ಬೊಂಡಾಸನ್ನು ತಗೊಂಡಿದ್ದೇನೆ. ಇದನ್ನು ನಾವು ಮೊದಲು ಕ್ಲೀನ್ ಮಾಡುವ. ನೋಡಿ, ಈ ಬೊಂಡಾಸನ್ನು ಕ್ಲೀನ್ ಮಾಡುವಾಗ ಇದರ ನೋಡಿ ಹೀಗೆ ಇದರದು ಮಧ್ಯ ಪಾರ್ಟನ್ನು ತೆಗಿಬೇಕು. ಹೀಗೆ ಎಳೆದ್ರೆ ಅದು ನೀಟಾಗಿ ಬರ್ತದೆ. ಒಂತುಲೆ ಮಧ್ಯ ಬೊಂಡ ಸೆಡ ಒಂಜಿ ನೂಲ್ದಲಕ ನಾವೇ ನಮ್ಮ ದೆಪ್ಪುಡು ಬಂಜಿದ ಅವಿಡ್ಬೇಕ ಇಂಚನೆತ್ತ ಚೋಲಿನ ದೆಪ್ಪುಡು ಸುಲಭ ಕೈಟೆ ಬರ್ಪುಂಡುದಲ್ಲ, ಮಸ್ತ್ ಸುಲಭ ಉಂಡು ದೆಪ್ಪರೆ ಚೋಲಿನ. ಹೀಗೆ ನೋಡಿ ಅದರ ಹೊರಗಡೆ ಇರುವ ಸ್ಕಿನ್ನನ್ನು ಕೂಡ ನಾವು ಹೀಗೆ ಕೈಯಿಂದವೇ ತೆಗಿಬಹುದು. ಮತ್ತು ಮಧ್ಯ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಹೀಗೆ ಎಲ್ಲ ಬೊಂಡಾಸ್ ಮೀನುಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ಳುವ ಮೊದಲಿಗೆ. ಇತ್ತುಲೆ ಇಂಚನೆ ನಮ್ಮ ಪೂರ ಬೊಂಡಾಸ್ ಮೀನಿಂದ ಚೋಲಿದೆತ್ತದ ಬೊಕ್ಕ ಮಧ್ಯ ಪೂರ ಕ್ಲೀನ್ ಮಲ್ತದು ನಮ್ಮ ಫಸ್ಟಿಗೆ ರೆಡಿ ಮಲ್ತು ನೋಡು. ಇತ್ತೆ ಬೊಂಡಾಸ್ ಮಸ್ತ್ ಮಾರ್ಕೆಟ್ ತಿಕ್ಕೊಂದುಂಡು. ಖಂಡಿತವರ ನಿಗ್ಲು ಈ ರೆಸಿಪಿನ ಟ್ರೈ ಮಲ್ಪಲೆ ಅಂಚನೆ ಇಂಚಾತನಂದು ಕಮೆಂಟ್ ಮಲ್ತು ಬಂದ್ಲೆ. ಇವಾಗ ಮಾರ್ಕೆಟಲ್ಲಿ ತುಂಬ ಬೊಂಡಾಸ್ ಮೀನು ಸಿಗ್ತಾ ಉಂಟು. ಖಂಡಿತ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಆಮೇಲೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೀಗೆ ನೋಡಿ ಎಲ್ಲ ಬೊಂಡಾಸ್ ಮೀನುಗಳನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ನಾವು ಇದನ್ನು ಕಟ್ ಮಾಡಲಿಕ್ಕೆ ಉಂಟು. ಒಂದೇನು ಪೂರ ಶೋಕು ದೆಕ್ಕದು ಕ್ಲೀನ್ ಮಲ್ತಿದ್ದನು ಬೊಂಡಾಸನ್ನು ನಮ್ಮ ಮೂರಲ್ಲಂಚನೆ ಓಲೆ ಮೂರೋಡು. ಇವಾಗ ನಾವು ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಳುವ. ಇದು ಏನು ನೋಡಿ ಹೀಗೆ ರೌಂಡಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಮೀನನ್ನು ಹೀಗೆ ಕಟ್ ಮಾಡ್ಕೊಳ್ಳುವ. ಒಂದೇನು ಪೂರ ನಮ್ಮ ಬೊಂಡಾಸನ್ನು ಇಂಚ ಕಟ್ ಮಲ್ತು ನೋಡು. ಮಸ್ತ್ ಶೋಕ ಹಾಪುಂಡು ಸುಕ್ಕ. ಏನು ಬೊಂಡಾಸ್ ಚಿಲ್ಲಿದ ರೆಸಿಪಿನ ಪಾಡ್ದೆ ಆಲ್ರೆಡಿ ನಿಗ್ಲು ಅವೆಲ್ಲವರ ತೋಲೆ. ನಾನು ಬೊಂಡಾಸ್ ಚಿಲ್ಲಿಯ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನೋಡಿ ಇದೆಲ್ಲ ಕಟ್ ಮಾಡಿ ಆಯಿತು, ಚೆನ್ನಾಗಿ ತೊಳೆದು ಕೂಡ ಇಟ್ಕೊಂಡಾಯಿತು. ಮುಲ್ಪ ತುಲೆ ಬೊಂಡಾಸನ್ನು ಮೂರ್ದು ನಮ್ಮ ದೆಕ್ಕದು ಪೂರ ರೆಡಿ ಮಲ್ತದು ದೇವೊಂಡ ತುಲೆ ಇಂಚ ರಿಂಗ್ ಆದ ಕಟ್ ಮಲ್ತದೆ. ನಾನು ಈತನಕ್ಕೆ ಮಸಾಲ ರೆಡಿ ಮಲ್ಪುಗ. ಇವಾಗಿದ್ದ ಮಸಾಲ ರೆಡಿ ಮಾಡುವ. ಒಂದು ಪ್ಯಾನಿಗೆ 1 ಚಮಚದಷ್ಟು ಎಣ್ಣೆ, ಆಮೇಲೆ ಅದಕ್ಕೆ ನೋಡಿ ಕೆಂಪು ಮೆಣಸು 7 ರಿಂದ 8, ಒಂದು 6 ಎಸಳು ಬೆಳ್ಳುಳ್ಳಿ, 2 ತುಂಡು ಚಕ್ಕೆ. ಒಂದು ಪ್ಯಾನಿಗೆ ಒಂತೆ ಎಣ್ಣೆ ಪಾಡ್ದು ಐಕ 6-7 ಎಸಳು ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, ಬೊಕೊಂಜಿ ಎಲೆನ್ಮ ಕೆಂಪು ಮುಂಚಿ ಅವಿಡ್ಬೇಕ. 1/4 ಚಮಚ ಎಡ್ಡೆ ಮುಂಚಿ, 1/4 ಚಮಚ ಮೆಂತ್ಯ ಪಾಡೊಂದುಲ್ಲೆ. ಆಮೇಲೆ ಇದಕ್ಕೆ 1/4 ಚಮಚ ಕರಿಮೆಣಸು ಮತ್ತು 1/4 ಚಮಚ ಮೆಂತ್ಯ ಕಾಳು, 1 ಚಮಚದಷ್ಟು ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, ಆಮೇಲೆ 1/4 ಚಮಚ ಓಂಕಾಳು, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, ಕೊಂಚ 1/4 ಚಮಚ ಓಮ ಪಾಡ್ದು ನಮ್ಮ ಮುಂದೇನ ಪೊತ್ಪೊಡು ಒಂತೆ ಬೇವಿರೆಲ್ಲ ಪಾಡು ನೋಡು. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇದು ಚೆನ್ನಾಗಿ ಘಮ ಬರುವವರೆಗೆ ನಾವು ಹುರ್ಕೋಬೇಕು. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ತುಂಬ ರುಚಿಯಾದ ಬೊಂಡಾಸ್ ಸುಕ್ಕ, ತುಂಬ ರುಚಿಯಾಯಿನ ಒಂಜಿ ಬೊಂಡಾಸ್ ಸುಕ್ಕ. ಕಡೆ ಮುಟ ಸ್ಕಿಪ್ ಮಲ್ಪಂದ ತುಲೆ ಇತ್ತೆ ಒಂದು ತುಲೆ ಫ್ರೈ ಆ್ಯಂಡ್ ಒಂದೇನು ನಮ್ಮ ಒಂಜಿ ಪ್ಲೇಟಿಗೆ ದೆತ್ತಿವನ್ಗ. ಇದು ಆಯಿತು. ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಇದು ತಣ್ಣಗಾದ್ಮೇಲೆ ಹುಡಿ ಮಾಡುವ. ಚಪ್ಪೆ ಹಾಕಿನ ಒಂದೇನು ಪೊಡಿ ಮಲ್ಪೊಲಿ. ಅವೇ ಪ್ಯಾನಿಗೆ ಏನೊಂಜಿ 1/4 ಕಪ್ದಾತು ತಾರ ಇದೆ ತೊಂಡೆ ಬೊಕ್ಕ ಒಂದೇನು ಶೋಕು ನಮ್ಮ ಪೊತ್ಪೊಡು ಘಮ ಬನ್ನೆಟ. ಒಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಅದೇ ಪ್ಯಾನಲ್ಲಿ ಹಾಕಿ ನಾನು ಘಮ ಬರುವ ತನಕ ಹುರ್ಕೊಳ್ತೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಒಂದೆಲ್ಲ ಒಂಜಿ ಪ್ಲೇಟಿಗೆ ದೆತ್ತಿವನ್ಗ ತಾರೇನ. ಅವೇ ಪ್ಯಾನಿಗೆ ಒಂಜಿ ನೀರುಳ್ಳಿನ ಮುರಿದು ಪಾಡೊಂದುಲ್ಲೆ. ಅದೇ ಪ್ಯಾನಿಗೆ 1-2 ಚಮಚ ಎಣ್ಣೆ, ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ನಾವು ಫ್ರೈ ಮಾಡಿಕೊಳ್ಳುವ. ಒಂದೆಲ್ಲ ನಮ್ಮಂತೆ ಪೊತ್ಪೊಡು ತೊಲೆ ಇಂಚ ಬೊಕ್ಕ ಮುಲ್ಪ ನೆಕ್ಸ್ಟ್ ಬೇವಿರೆ ಸೊಪ್ಪು ಒಂಚೂರು ಪಾಡೋನ್ವೆ. ಇದಕ್ಕೆ ನಾವು ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು. ಸುಕ್ಕ ಅಂದರೆ ಒಳ್ಳೆ ಘಮ ಬರಬೇಕು, ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಸುಕ್ಕ ಬಂಡಂತೆ ಶೋಕು ಘಮ ಬರ್ಪುಂಡು ಐಕ್ ಚೂರಿಯನ್ನು ಕರಿಬೇವಿನ ಸೊಪ್ಪು ಬಂಡ ಬೇಡ ಸೊಪ್ಪು ಪಾಡೊಂದುಲ್ಲೆ. ಅವೆಲ್ಲ ನಮ್ಮ ಒಟ್ಟಿಗೆ ಇಂಚ
పొత్తుడు గ్యాస్ను మీడియం ಫ್ಲೇಮ್ಡೆ ದೀವೊಡು ಹೈ ಫ್ಲೇಮ್ ಬೊಡ್ಚಿ ಇದು ತುಲೆ ಒಂದು ಪೊತ್ತುದು ಹಾಕಿನ ನಮ್ಮ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚ ಪಾಡ್ಗ. ಇವಾಗ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದೆ. ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೆಲ್ಲ ನಮ್ಮ ಶೋಕು ಇಂಚ ಫ್ರೈ ಮಲ್ತೊನ್ಗ ಒಂದು ಒಂತ ಪೊರ್ತು ಫ್ರೈ ಹಾಕಿನ ನಮ್ಮ ಮಂಜಲ್ದ ಪೊಡಿ ಪಾಡ್ಗ. ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಅರಸಿನದ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಇವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದಿನ ಶೋಕು ನಮ್ಮ ಇಂಚ ಬೆರವಡು ಮಂಜಲ್ದ ಪುಡಿಲ್ಲ ನೀರುಳ್ಳಿ ಬೊಕ ನೀರುಳ್ಳಿ ಜಾಸ್ತಿ ಪಾಡೊಡ್ಚಿ ಜಾಸ್ತಿ ಪಾಡಂಡ ನೀರುಳ್ಳಿ ನಮ್ಮ ಸುಕ್ಕ ಚೀಪೆ ಆಪುಂಡು ನಮಕ್ ಚೀಪೆ ಬಲ್ಲಿ ಶೋಕಾದು ಬರೋಡು ಐಕಿತ ತುಲೆಯನ್ನು ಲೊಂಬು ದೀತಿನ ನಮ್ಮ ಕ್ಲೀನ್ ಮಲ್ತೀತಿನ ಬೊಂಡಾಸನ್ನು ಪಾಡೊಂದುಲ್ಲೆ. ಇವಾಗ ನೋಡಿ ನಾವು ಇದಕ್ಕೆ ಕ್ಲೀನ್ ಮಾಡಿಟ್ಟ ಬೊಂಡಾಸನ್ನು ಸೇರಿಸ್ತಾ ಇದ್ದೇವೆ. ಇದಕ್ಕೆ ಈರುಳ್ಳಿಯನ್ನು ಜಾಸ್ತಿ ಹಾಕಬೇಡಿ. ಈರುಳ್ಳಿ ಜಾಸ್ತಿ ಹಾಕಿದರೆ ಸಿಹಿ ಆಗಿ ಟೇಸ್ಟ್ ಕೊಡ್ತದೆ. ಹಾಗಾಗಿ ಒಂದೇ ಈರುಳ್ಳಿ ಸಾಕು. ಇವನ್ನೀಗ ಚೆನ್ನಾಗಿ ನಾವು ಈರುಳ್ಳಿ ಜೊತೆ ಮಿಕ್ಸ್ ಮಾಡುವ. ಒಂದೇನಿತ್ತು ನಮ್ಮ ಶೋಕು ನೀರುಳ್ಳಿದ ಒಟ್ಟಿಗೂ ಬೆರವಾಗ ಬೊಕ ನಿಕ್ಲೆ ಖಾರ ನನ್ನಲ್ಲ ಅಂತ ಜಾಸ್ತಿ ಖಾರ ತಿನ್ಪುನಗ್ಲಾಂಡ ಮುಲ್ಪ ಅಂತೆ ಕಾಯಿ ಮುಂಚಿನ್ಲ ಪಾಡೊನುಲಿ ಯಾ ಮುಲ್ಪ ಕಾಯಿ ಮುಂಚಿ ಪಾಡೊಂದುಲ್ಲೆ ಒಂಜಿ ಮೂಜಿ ಕಾಯಿ ಮುಂಚಿ ಮೂರ್ದಿತ್ತೆ ಪಾಡುವೆ. ನೀವು ಜಾಸ್ತಿ ಖಾರ ತಿನ್ನುವವರಾದರೆ ಒಂದು 3 ಕಾಯಿ ಮೆಣಸನ್ನು ಇವಾಗ ಸೇರಿಸ್ಕೊಳ್ಳಿ. ಕಮ್ಮಿ ಖಾರ ತಿನ್ನುವವರಾದರೆ ಈ ಕಾಯಿ ಮೆಣಸನ್ನು ನೀವು ಸ್ಕಿಪ್ ಮಾಡ್ಬೋದು. ಯಾಕಂದರೆ ನಾವು ಕರಿಮೆಣಸನ್ನು ಕೂಡ ಹಾಕಿದ್ದೇವೆ. ಹಾಗಾಗಿ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಖಾರ ಮತ್ತು ಉಪ್ಪು ನಿಮ್ಮ ಅನುಸಾರ ತಗೊಳ್ಳಿ. ಇವಾಗ ನೋಡಿ ನಾನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇಲ್ಲಿ. ಆಮೇಲೆ 1 ಚಮಚದಷ್ಟು ಹುಣಸೆ ರಸ ಮುಲ್ಪ 1 ಚಮಚದಾತು ಉಪ್ಪು ಪಾಡಿಯ ಬೊಕ್ಕ 1 ಚಮಚದಾತು ಪುನ್ಕೆದ ಪುಳಿತ ನೀರನ್ನು ಪಾಡಿಯ ಒಂದಿನ ಶೋಕು ಬೆರವುದು ನಮ್ಮ ಮುಚ್ಚಲ ಮುಚ್ಚಿದು ಒಂದು 10 ನಿಮಿಷ ಬುಡ್ಕ ನಿಕ್ಕೆ ನೀರು ಪುರದಾಲ ಪಾಡ್ರೆ ಪೋಡ್ಚೆ ಬೊಂಡಾಸ ನೀರು ಅವೇ ಬುಡ್ಪುಂಡು. ಇದಕ್ಕೆ ನೀರನ್ನು ಸೇರಿಸಬೇಡಿ. ಮುಚ್ಚಳ ಮುಚ್ಚಿ 10 ನಿಮಿಷ ಹಾಗೆ ಬಿಡಿ. ಇವಾಗ ನಾವು ತಣ್ಣಗಾದ ನೋಡಿ ಹುರಿದಿಟ್ಟ ಮಸಾಲೆಗಳನ್ನು ನಾವು ಹುಡಿ ಮಾಡಿಕೊಳ್ಳುವ. ತುಲೆ ಒಂದು ಚಪ್ಪೆ ಆಯಿನ ನಮ್ಮ ಮುಂಚಿ ಸಾಮಾನನ್ನು ಪೂರ ಪೊಡಿ ಮಲ್ಪುಗ ಮಸ್ತ್ ಸಣ್ಣ ಪೊಡಿ ಮಲ್ಪನ ಬಡ್ಚಿ ತುಲೆ ಇಂಚ ತರಿ ತರಿಯಾದ ಪೊಡಿ ಆವಡು ಇಂಚ ಅಂಡನೆ ನಮ್ಮ ಸುಕ್ಕ ಮಸ್ತ್ ಶೋಕಾಪುನ. ನೋಡಿ ಹೀಗೆ ತರಿ ತರಿಯಾಗಿ ಹುಡಿ ಮಾಡ್ಕೋಬೇಕು. ಮಸ್ತ್ ತುಂಬ ನುಣ್ಣಗೆ ಹುಡಿ ಮಾಡ್ಕೋಬಾರ್ದು. ತುಂಬ ನುಣ್ಣಗೆ ಹುಡಿ ಮಾಡಿದರೆ ಸುಕ್ಕದಲ್ಲಿ ಕೂಡ ಟೇಸ್ಟ್ ಕಮ್ಮಿ ಬರ್ತದೆ. ಇದು ಹುಡಿ ಆಯಿತು. ಇವಾಗ ನಾವು ಬೊಂಡಾಸ್ ಏನಾಗಿದೆ ನೋಡುವ. ನೋಡಿ ಇದು ಚೆನ್ನಾಗಿ ನೀರು ಕೂಡ ಬಿಟ್ಕೊಂಡಿದೆ. ನಾವೇನು ನೀರು ಸೇರಿಸಲಿಲ್ಲ ಆದರೂ ಬೊಂಡಾಸ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಕ್ಲಿಯರ್ ಫ್ರೆಂಡ್ಸ್. ನಾವು ಮುಚ್ಚಲ ದೆಪ್ಪನಾಗ ಅವು ಏತ ಶೋಕು ನೀರು ಬಿಡ್ತಂದುಲೆ ಐಕೆ ಅನ್ಪನ್ನಿ ನೀರು ಪಾಡುನ ಬೊಡ್ಚಿ ಬಂದು ಇತ್ತೆ ನಮ್ಮ ಪೊಡಿ ಮಲ್ತಿತ್ತಿನ ಮಸಾಲನ ನೆಕ್ಕ ಪಾಡ್ಗ. ಒಂದು ಮಸಾಲ ಮಸ್ತ್ ಸಣ್ಣ ಪೊಡಿ ಮಲ್ತಾಡ ಸುಕ್ಕ ಆತ ಟೇಸ್ಟ್ ಆಪುಜಿ. ಈಗಲು ಇಂಚನೆ ಪೊಡಿನ ರೆಡಿ ಮಲ್ಪುಡು ಸುಕ್ಕ ಮಲ್ಪನಾಗ ಅವು ಮಸ್ತ್ ಶೋಕ ಆಪುಂಡು. ನಿಗ್ಲರು ಖಂಡಿತ ಇಂಚ ಟ್ರೈ ಮಲ್ಪಲೆ ಅವಾಗ ನಿಗ್ಲಿಗೆ ಗೊತ್ತಾಪುಂಡು ಐತೆ ಟೇಸ್ಟ್. ಇತ್ತೆ ಒಂದೇನು ಪೂರ ನಮ್ಮ ಶೋಕು ಬೆರವುಗ. ಇವಾಗ ನೋಡಿ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಪುನಃ ಒಂದು 10 ನಿಮಿಷ ನಾವು ಮುಚ್ಚಳ ಮುಚ್ಚಿ ಹಾಗೆ ಬಿಡುವ ಮಸಾಲೆಯ ಜೊತೆ. ನಮ್ಮ ಕೂಡ ಒಂದು ಮುಚ್ಚಳ ಮುಚ್ಚಿದ 10 ನಿಮಿಷ ಬುಡ್ಕ ನೀರು ಪುರ ಪಾಡ್ನು ಬಡ್ಚಿ ನೀರು ಸೇರಿಸೋದು ಬೇಡ. ನಾವಿಲ್ಲಿ ಸುಕ್ಕ ಮಾಡ್ತಾ ಇರೋದು. ನೋಡಿ ಈಗ ಒಂದು 10 ನಿಮಿಷ ಆದ ನಂತರ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಬೊಂಡಸ್ ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ತುಲೈತ ಮಸಾಲದೊಟ್ಟಿಗೆ ಬೊಂಡ ಶೋಕು ಪತ್ತೊಂದು ಅಂಚನೆ ಡ್ರೈಲ ಆತಂಡು ಇತ್ತೆ ಪೊತ್ತು ದೀತಿನ ತಾರಾಯಿನ ಪಾಡ್ಗ ಬೊಕ ಚೂರು ಉಪ್ಪುಲ ಪಾಡ್ಗ ತಾರಾಯಿ ಪಾಡ್ನ ಚೂರು ಉಪ್ಪುಲ ಪಾಡೋಡು ಹಾಪುಂಡು ಈಜಿನ ಚಪ್ಪೆ ಹಾಪುಂಡು ಮಸಾಲ. ಇವಾಗ ನೋಡಿ ನಾವು ಹುರಿದಿಟ್ಟ ತೆಂಗಿನ ತುರಿಯನ್ನು ಹಾಕ್ಕೋಬೇಕು. ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಯಾಕಂದರೆ ನಾವು ತೆಂಗಿನ ತುರಿ ಸೇರಿಸುವಾಗ ಉಪ್ಪಿನ ಅಂಶ ಕಡಿಮೆ ಆಗ್ತದೆ. ಹಾಗಾಗಿ ಸ್ವಲ್ಪ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸಿ ಆಮೇಲೆ ಇವೆಲ್ಲವನ್ನು ಚೆನ್ನಾಗಿ ಬೆರೆಸಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು. ಒಂದು 2 ನಿಮಿಷ ನಮ್ಮ ತಾರಾಯಿ ಪಾಡ್ದು ಹಾಕಿನ 2 ನಿಮಿಷ ಮುಚ್ಚಳ ಮುಚ್ಚಿದು ದೀವಡು ತುಲೆ ಇಂಚ ಮುಚ್ಚಳ ಮುಚ್ಚಿದು ಒಂದು 2 ನಿಮಿಷ ದೀಕ. ಇವಾಗ 2 ನಿಮಿಷ ಆದ ನಂತರ ನೋಡಿ ನಮ್ಮ ಬೊಂಡಾಸ್ ಸುಕ್ಕ ಹೇಗೆ ಬಂದಿದೆ ಅಂತ. ನಾನು ಅದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ಆವಾಗ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇದು ತುಲೆ 2 ನಿಮಿಷ ಆಂಡು ನಮ್ಮ ಗ್ಯಾಸ್ ಬಂದ್ ಮಲ್ಪಗ ಬೊಂಡ ಸುಕ್ಕ ತುಲೆ ಒಂದೇನಿತ್ತೆ ಒಂದು ಪ್ಲೇಟಿಗೆ ಸರ್ವ್ ಮಲ್ಪಗ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು. ಆದರೆ ಕೊತ್ತಂಬರಿ ಸೊಪ್ಪು ಸೇರಿಸದೆ ಸುಕ್ಕ ತುಂಬ ಟೇಸ್ಟಾಗಿ ಬರ್ತದೆ. ಕೊತ್ತಂಬರಿ ಸೊಪ್ಪು ಮೂಲ ಪಾಡ್ದಜ್ಜಿ ಕೊತ್ತಂಬರಿ ಸೊಪ್ಪು ಪಾಡಂದನೆ ನಮ್ಮ ಸುಕ್ಕ ಮಸ್ತ್ ಶೋಕಾದ ಬರ್ಪುಂಡು ತುಲೆ
ಬೊಂಡ ಸುಕ್ಕ ರೆಡಿ ಆಂಡ್ ಇಷ್ಟ ಆಂಡಂದೆನ್ನುವೆ ಇಷ್ಟ ಆಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ಪರಂದ್ಲ ಎನ್ನುವೆ ಅಂಚನೆ ಲೈಕ್ ಕಮೆಂಟ್ ಕೊರ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಆದಷ್ಟು ಜನರಿಗೆ ಶೇರ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಹಾಗೆ ನೀವೊಂದು ಲೈಕ್ ಕಮೆಂಟ್ ಕೊಟ್ಟು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಹಾಗೆ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ.